ಬೀದಿ ಬದಿ ಅಂಗಡಿ ತೆರವುಗೊಳಿಸಲು ಕಾರ್ಕಳ ಪುರಸಭೆ ಮುಂದಾಗಿದ್ದು ಈ ವೇಳೆ ಅಂಗಡಿ ತೆರವು ಮಾಡುವುದಿಲ್ಲ ಎಂದು ಬೀದಿ ಬದಿ ವ್ಯಾಪಾರಿಗಳು ಸ್ಥಳದಲ್ಲೇ ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ। ಈ ವೇಳೆ ಬೀದಿ ವ್ಯಾಪಾರಿ ಹಾಗೂ ಪುರಸಭೆ ಅಧಿಕಾರಿ ನಡುವೆ ಭಾರೀ ಜಟಾಪಟಿ ನಡೆದಿದೆ। ಈ ವೇಳೆ ಪುರಸಭೆ ವ್ಯಾಪ್ತಿಯ ವಂಗ್ಲಗುಡ್ಡೆ ಸಮೀಪದಲ್ಲಿ ತೆರವುಗೊಳಿಸಲು ಮುಂದಾಗಿದ್ದು ತೆರವು ಮಾಡದಿದ್ದಲ್ಲಿ ನೆಲಸಮ ಮಾಡುವುದಾಗಿ ಮುಖ್ಯಾಧಿಕಾರಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ। ಆದರೆ ಪಟ್ಟು ಬಿಡದ ಮೀನು ಮಾರಾಟಗಾರರು ತೆರವು ಮಾಡಿದಲ್ಲಿ ಪುರಸಭೆ ಕಚೇರಿ ಮುಂದೆಯೇ ಮೀನು ವ್ಯಾಪಾರ ಮಾಡುವುದಾಗಿ ಸವಾಲ್ ಹಾಕಿದ್ದಾರೆ। ಬೀದಿ ಬದಿಯಲ್ಲಿ ಮೀನು ವ್ಯಾಪಾರ ಮಾಡುತ್ತಿದ್ದ ಮೀನು ಮಾರಾಟಗಾರರು ಪಕ್ಷ ಭೇದ ಮರೆತು ಪುರಸಭೆ ಸದಸ್ಯರು ಒಂದಾಗಿ ಬಡವರ ಪರ ಎಂದು ಬಿಜೆಪಿ ಕಾಂಗ್ರೆಸ್ ಸದಸ್ಯರು ಘೋಷಣೆ ಕೂಗಿದ್ದಾರೆ। ನನ್ನ ಮನೆ ಈಗ ನಿಮ್ಮ ಮನೆ ಆದ್ರೆ ಸರಿ ಈಗ ಅನಂತದಿಂದ ಇಲ್ಲಿ ತನಕ ಉಂಟಲ್ಲ ಅಂಗಡಿ ಸ್ಪೆಷಲ್ ಇಂಟ್ರೆಸ್ಟ್ ಮನೆ ಕೈ ತೊಳಿದಿಲ್ವಾ ಪಬ್ಲಿಕ್ ರೋಡ್ ಇಸ್ PWD ಹೇಳೋದು ನಾನು ರಸ್ತೆ PWD ಆಗಲ್ಲ ಅಂತ ಹೇಳಿದ್ರು ನಾನು ಹೇಳೋದು ಇದು ನಿಮ್ಮ ಮುನ್ಸಿಪಾಲಿಟಿ ಜಾಗ ಅಲ್ಲ ಇದು PWD ಅದಕ್ಕೆ ಮುನ್ಸಿಪಾಲಿಟಿ ಸುಂಕ ಯಾಕೆ ತಗೊಳ್ಳಿಕ್ಕೆ ಹೇಳಿದ್ರಿ ನೀವು ಯಾಕೆ ಸುಂಕ ಕೊಡ್ತಾ ಇದ್ದ ಜಾಗ ನಾವು ಯಾರಿಗೆ ಗೊತ್ತು ಅದು ನೀವು ಹೇಳ್ಬೇಕಲ್ಲ ನೀವು ಯಾವತ್ತು ಮಾಡಿಲ್ಲ ನಾವು ಈಗ ನಾನು ಒಂದು ಹೇಳುದು ಇದನ್ನು ತೆರವು ಮಾಡಲೇಬೇಕು ಪುರಸಭೆ ನಿರ್ಣಯಕ್ಕೆ ಬೆಲೆ ಇಲ್ವಾ ಮೇಡಮ್? ಪುರಸಭೆಯಲ್ಲಿ ನಾವು ರಸ್ತೆ ತೆಗಿಲಿಕ್ಕೆ ನೀವು ಹೇಳಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೇನೆ 3 ಮಾರ್ಚದಿಂದ ಮಾರ್ಕೆಟ್ ಔಟ್ ತನಕ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲ ಫುಟ್ಪಾತ್ ಅಲ್ಲಿ ಇದುಂಟು ಫುಟ್ಪಾತ್ ಅಲ್ಲಿ ನಡೆಯಲಿಕ್ಕೆ ಆಗುದಿಲ್ಲ ನಾನು ನಾಳೆ ಕಂಪ್ಲೇಂಟ್ ಬಂದು ಕೊಡ್ತೇನೆ ನಾವು ತೆರವು ಮಾಡ್ತೇವೆ ಇವರು ಲೋಕಕ್ಕೆ ಕೊಟ್ಟ ಕೂಡಲೇ ಬಂದ್ರಿ ನೀವು ನಾವು ಎಷ್ಟು ನಿರ್ಣಯ ಮಾಡಿದ್ದೇವೆ ಎಷ್ಟು ಮೀಟಿಂಗ್ ಅಲ್ಲಿ ಪಾರ್ಕಿಂಗ್ ಬಗ್ಗೆ ಮಾತಾಡಿದ್ದೇವೆ ಏನಾದ್ರೂ ನೀವು ಈ ತರ ಜನ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರೆ ಕೇಳುದು ನಾನು ಇದ್ಯಾಕೆ ಬಡವರ ಹೊಟ್ಟೆ ಹೊಡೆದಕ್ಕೆ ಬಂದಿದ್ದೀರಿ ನೀವು ಇದು ಬಡವರ ಹೊಟ್ಟೆಗೆ ಇದರಲ್ಲ ಮೇಡಮ್ ಇದು ಬಡವರಲ್ಲ ಇದು ನೀವು ಅವರಿಗೆ ಸಪೋರ್ಟ್ ಮಾಡಿ ಮೊನ್ನೆ ತಂದೆ ಸತ್ತೋದು ಅವ್ರದ್ದು ತಂದೆ ಸತ್ತೋದು ಮೊನ್ನೆ ಅವ್ರು ಹೊಟ್ಟೆ